ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಶಿರವೇ ಗರ್ಭಗುಡಿ, ನನ್ನ ಹೃದಯವೇ ಮಂಟಪ, ನನ್ನ ಬಾಹುಗಳು ದೇವಸ್ಥಾನ ಪ್ರಾಕಾರಗಳು, ನನ್ನ ಪಾದವೇ ಗೋಪುರ, ದೇಹವೇ ದೇವಾಲಯ ಅಂತ ಬಸವಣ್ಣರು ಹೇಳಿದ್ದಾರೆ. ಹಾಗಾದರೆ ನಮ್ಮ ದೇಹದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಿದ್ದರೆ ಪ್ರತಿಯೊಬ್ಬರೂ ಕೂಡ ಆ ದೇವರನ್ನು ಸ್ಮರಣೆ ಮಾಡಬೇಕು, ಜಪ ಮಾಡಬೇಕು ಹಾಗೂ ತಪಸ್ಸು ಮಾಡಬೇಕು. ಇದು ಜೀವನದ ನಮ್ಮ ಒಂದು ಧ್ಯೇಯ. ತಪಸ್ಸು ನಮ್ಮ ಎಲ್ಲ ದುಃಖಗಳನ್ನು ಎದುರಿಸುವಂತಹ ನಮಗೆ ಶಾಶ್ವತವಾದಂತಹ ಒಂದು ಭದ್ರತೆ ಕವಚವಾದರೆ, ಹಾಗೆ ತಪಸ್ಸು ನಮ್ಮ ಧ್ಯೇಯದೆಡೆಗೆ ಹೋಗಲಿಕ್ಕೆ ಕೇಂದ್ರೀಕೃತವಾಗಿ ನಮ್ಮ ಮನಸ್ಸನ್ನು ಕೇಂದ್ರ ಮಾಡಲು ಇರುವಂತಹ ಒಂದು ಸಾಧನ. ಹಾಗೆ ದೇವಸ್ಥಾನವು ಒಂದು ವ್ಯಕ್ತಿತ್ವವನ್ನು ಬೆಳಗಿಸುವ ಒಂದು ಕ್ಷೇತ್ರ. ಅದು ಕೇವಲ ಅಲ್ಲಿರುವಂತಹ ವೈದಿಕರಿಗೆ ತಂತ್ರಿಗಳಿಗೆ ಸೀಮಿತವಾದದ್ದಲ್ಲ. ಒಬ್ಬ ವ್ಯಕ್ತಿ ದೇವಸ್ಥಾನದ ಪಂಚಪ್ರಾಕಾರದೊಳಗೆ ಪ್ರವೇಶಿಸಿದಾಗ ನಾನು ಹಾಗೆ ಹೇಳಿದ ಹಾಗೆ ನಮ್ಮ ದೇಹವೇ ಒಂದು ದೇವಾಲಯವಾಗುವಾಗ ನಮ್ಮ ಶಿರದಲ್ಲಿ ಆ ದೇವರನ್ನು, ನಮ್ಮ ಶಿರ ಎಂಬುದು ನಮ್ಮ ಮನಸ್ಸು, ಆ ಮನಸ್ಸಲ್ಲಿ ಮಸ್ತಿಷ್ಕದಲ್ಲಿ ನಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾದರೆ ನಾವು ಅದನ್ನು ಜಪ ಮತ್ತು ತಪವನ್ನು ಮಾಡಬೇಕು. ಅದನ್ನು ಒಂದು ಪ್ರಯೋಗದಂತೆ ಸೋಮನಾಥ ದೇವಸ್ಥಾನ ಸಾನ್ನಿಧ್ಯದಲ್ಲಿ 10,000 ಜನವನ್ನು ಇಲ್ಲಿ ಒಟ್ಟುಗೂಡಿಸಿ ಅವರಿಂದ ಆ ಪಂಚಾಕ್ಷರಿ ಜಪವನ್ನು ಮಾಡುವಾಗ ಅಲ್ಲಿ ಸಮಷ್ಟಿ, ಅದರೊಟ್ಟಿಗೆ ವ್ಯಷ್ಟಿ ಅಂದರೆ ಒಂದು ವ್ಯಕ್ತಿ, ಹಾಗೂ ಸಮಷ್ಟಿ ಅಂದರೆ ಹಲವಾರು ವ್ಯಕ್ತಿತ್ವಗಳು ಸೇರುವಾಗ ಅದು ಸಮಷ್ಟಿ. ಅದು ಮುಷ್ಟಿ ಅಂದರೆ ಒಂದು ಬೆರಳು, ಅದನ್ನು ಒಟ್ಟಿಗೆ ಸೇರಿಸಿದಾಗ ಅದು ಸಮಷ್ಟಿ. ಹಾಗೆ ಸಮಷ್ಟಿಯಲ್ಲಿ ಬಲವಿದೆ ಎಂಬುದು ನಮ್ಮ ಧ್ಯೇಯ ವಾಕ್ಯ. ಹಾಗೆ ನಮ್ಮ ಮಣ್ಣು, ನಮ್ಮ ಆರಾಧನಾ ಕೇಂದ್ರ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ, ಅದರೊಂದಿಗೆ ರಕ್ಷಣೆಗೋಸ್ಕರ, ನಮ್ಮ ಸಮೂಹದ ರಕ್ಷಣೆಗೋಸ್ಕರ, ನಮ್ಮ ಸಮಾಜ ರಕ್ಷಣೆಗೋಸ್ಕರ, ನಮ್ಮ ದೇಶದ ರಕ್ಷಣೆಗೋಸ್ಕರ ಐಕ್ಯತೆಯನ್ನು ಕೂಡ ಪ್ರತಿಪಾದಿಸುತ್ತಾ ಈ ಒಂದು ಮಹತ್ ಕಾರ್ಯಕ್ಕೆ ನಾವು ನಾಂದಿ ಹಾಡಿದ್ದೇವೆ. ಇವತ್ತು ಹಾಗೂ ಹಿಂದಿನ ದಿವಸಗಳಲ್ಲಿ ಹಲವಾರು ಸಭೆಯನ್ನು ಇದರ ಸಂಘಟಕರು ಅದನ್ನು ಆಯೋಜಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಜನರನ್ನು ಕೇಂದ್ರೀಕರಿಸ್ತಾ ಇದ್ದಾರೆ, ಕ್ರೋಢೀಕರಿಸ್ತಾ ಇದ್ದಾರೆ. ಎಲ್ಲರಿಗೂ ಇದರ ಮಹತ್ವವನ್ನು ತಿಳಿ ಹೇಳುತ್ತಾ ಇದ್ದಾರೆ. ಇದು ಒಂದು ಸಾಮಾನ್ಯ ವ್ಯಕ್ತಿಗೆ ದೇವಸ್ಥಾನದಲ್ಲಿ 1/4 ಗಂಟೆ ಅಥವಾ 1.5 ಗಂಟೆ ಮೌನವಾಗಿ ಕೂತು ಮನಸ್ಸಿನಲ್ಲಿ ಆ ಶಿವನನ್ನು ಧ್ಯಾನಿಸುತ್ತಾ ನಮ್ಮ ದೇಹ ಮತ್ತು ಮನಸ್ಸನ್ನು ಸುಸಂಸ್ಕೃತಗೊಳಿಸುತ್ತಾ ಅದಕ್ಕೆ ಒಂದು ಶಕ್ತಿಯನ್ನು ತುಂಬುವ ಒಂದು ಕೇಂದ್ರ. ನಾವು ತಂತ್ರಿಗಳೆಲ್ಲ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಮುಖಾಂತರ ಅಥವಾ ಬೇರೆ ಬೇರೆ ಹೋಮಗಳ ಮುಖಾಂತರ ಬಿಂಬಕ್ಕೆ ನಾವು ಚೈತನ್ಯ ಕೊಟ್ಟಾಗ ಆ ಬಿಂಬದ ಚೈತನ್ಯವನ್ನು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅದನ್ನು ಪ್ರಹರಿಸಬೇಕು ಅಂತಾದರೆ ಆ ಭಕ್ತರಲ್ಲಿಯೂ ಕೂಡ ಆ ಚೈತನ್ಯವನ್ನು ಗ್ರಹಿಸುವಂತಹ, ಅದನ್ನು ಅನುಸಂಧಾನಗೊಳಿಸುವಂತಹ ಒಂದು ಶಕ್ತಿ ಕೊಡಬೇಕು. ಆ ಶಕ್ತಿಯನ್ನು ನಾವು ಪ್ರತಿಯೊಬ್ಬರಿಗೂ, ಇಲ್ಲಿ ಬರುವ ಪ್ರತಿಯೊಂದು ಭಕ್ತಾದಿಗಳಿಗೂ, ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಆ ಶಕ್ತಿ, ಸೋಮನಾಥನ ಆ ಪಂಚಾಕ್ಷರಿ ಶಿವಶಕ್ತಿ ಅವನಿಗೆ ಲಭಿಸುವ ಒಂದು ಪ್ರಕ್ರಿಯೆ ಇದು ಮಹತ್ತಾದಂಥ ಪ್ರಕ್ರಿಯೆ. ಒಂದು ರೀತಿಯಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದರ ಹಿಂದೆ ಇಂತಹ ಒಂದು ಯಾಗ ನಡೆದಿದೋ ಅಂತ ನನಗೆ ಗೊತ್ತಿಲ್ಲ, ನನ್ನ ತಿಳುವಳಿಕೆಯಲ್ಲಿ ಇಲ್ಲ. ಆದರೆ ಇದು ನಾವು ಇಲ್ಲಿ ಸುಮಾರು 365 ದಿವಸಗಳ ಕಾಲ ಭಜನೆ ನಡೆಸಿ ಅದರೊಟ್ಟಿಗೆ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಇರುವಂತಹ ಒಂದು ಸಂದರ್ಭ. ಆ ಪೂರ್ಣಗೊಳಿಸುವ ಈ ಒಂದು ಸಂದರ್ಭ ದೊಡ್ಡ ರೀತಿಯಲ್ಲಿ ಎಲ್ಲರನ್ನು ಒಮ್ಮೆಲೆ, ಈ 10,000 ಮಂದಿಯನ್ನು ಒಮ್ಮೆಲೆ ಈ ಸಾನ್ನಿಧ್ಯದೆಡೆಗೆ ಸೆಳೆಯುವಂತಹ ಒಂದು ಕಾರ್ಯಕ್ರಮ. ನಾವು ಅದರಲ್ಲಿ ಭಾಗವಹಿಸಿದಾಗ ಅದರಲ್ಲಿ ಪರಿಪೂರ್ಣತೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ನಾನು ಹಾಗೆ ಹೇಳಿದಾಗೆ ವ್ಯಕ್ತಿಯಿಂದ ಹಾಗೂ ಸಮಷ್ಟಿಯಿಂದ ನಾವು ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪ್ರಧಾನ. ಅವನ ವ್ಯಕ್ತಿತ್ವವನ್ನು ಬೆಳೆಸಿದಾಗಲೇ ಅವನ ಕುಟುಂಬ ಬೆಳೆಯುತ್ತದೆ. ಆ ಕುಟುಂಬ ಬೆಳೆದಾಗಲೇ ಸಮುದಾಯ ಬೆಳೆಯುತ್ತದೆ. ಸಮುದಾಯ ಬೆಳೆದಾಗ ಸಮಾಜ ಬೆಳೆಯುತ್ತದೆ. ಸಮಾಜ ಬೆಳೆದಾಗ ರಾಷ್ಟ್ರ ಬೆಳೆಯುತ್ತದೆ. ರಾಷ್ಟ್ರ ಉಳಿಯುತ್ತದೆ. ಆಗ ಅದನ್ನು ಉಳಿಸುವ ಒಂದು ಪ್ರಕ್ರಿಯೆಯು ಕೂಡ ಅದಂತ ಹೇಳ್ಕೊಳ್ಬೋದು.
ಹಾಗೂ ಈ ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಭಾಗವಹಿಸುವುದು ಅದು ನಿಮ್ಮ ಸ್ವ ಆಸಕ್ತಿಗಾಗಿ, ಅದು ಇದರಿಂದ ನಿಮಗೆ ಪ್ರಯೋಜನ ಇಲ್ಲದೆ ನಾನು ರಸೀದಿ ಮಾಡಿದ್ದೇನೆ, ಅದು ನೀವು ನನ್ನ ಪರವಾಗಿ ನೀವು ಮಾಡಿ ಅಂತ ಹೇಳಲಿಕ್ಕಲ್ಲ. ನೀವು ಮಾಡಬೇಕು, ನೀವು ಸ್ವಯಂ ಮಾಡಬೇಕು, ನೀವು ಸ್ವಯಂ ಜಪ ಮಾಡಬೇಕು, ನೀವು ಸ್ವಯಂ ತಪ ಮಾಡಬೇಕು. ಯಾಕಂತ ಕೇಳಿ ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲೇ ಇದೆ. ಇನ್ನೊಬ್ಬರು ನಿಮ್ಮನ್ನು ಉದ್ಧಾರ ಮಾಡಲು ಸಾಧ್ಯ ಇಲ್ಲ ಎಂಬುದು ಅದು ಸರ್ವತ್ರ ಸತ್ಯವಾದಂಥದ್ದು. ಆದ ಕಾರಣ ನಾವು ಉದ್ಧಾರ ಆಗಬೇಕು ಅಂತ ಆದರೆ ನಮ್ಮ ಮಸ್ತಿಷ್ಕ ಕೆಲಸ ಮಾಡಬೇಕು, ನಮ್ಮ ತಲೆ ಕೆಲಸ ಮಾಡಬೇಕು, ನಮ್ಮ ದೇಹ ಕೆಲಸ ಮಾಡಬೇಕು, ನಮ್ಮ ಮನಸ್ಸು ಕೆಲಸ ಮಾಡಬೇಕು. ಹಾಗೂ ಅದನ್ನು ನಾವು ಉಳಿಸಿಕೊಳ್ಳುವ, ಇರುವಂತಹ ದೈವಿಕ ಶಕ್ತಿಯನ್ನು ಉದ್ದೀಪನಗೊಳಿಸುವ, ನಾವು ಸ್ವತಂತ್ರರಾಗುವ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಈ ಒಂದು ಸಂದರ್ಭ ಆಹ್ವಾನಿಸ್ತಾ ಇದ್ದೇನೆ.